ನಿಮಗೆ ಯಾವುದು ಚಂದ ಕಾಣ್ತದೋ ಅಂತ ನಾಯಿ ಮರಿ ಬೆಕ್ಕು ಮರಿಯನ್ನು ಕೂಡ ನೀವು ಕೊಂಡು ಹೋಗುವಂತ ಒಂದು ಅವಕಾಶ ಈ ವರ್ಷ ಪ್ರಥಮವಾಗಿ ಇಲ್ಲಿ ಲಭಿಸಿದೆ. ಪ್ರತಿ ವರ್ಷ ತಪ್ಪದೆ 17ನೇ ವರ್ಷದಲ್ಲಿ ಈಗ ಮಾಡ್ತಾ ಇದ್ದಾರೆ. ನಮ್ಮ ರೋಟರಿ ಪೂರ್ವ ಈ ಸಂಘಟನೆ ಮಂಗಳೂರು, ಅದೇ ರೀತಿ ರೋಟರಿ ಸಮುದಾಯದ ಯುವವಾಹಿನಿ ಕೊಲ್ಯ, ಆಮೇಲೆ ನಮ್ಮ ಶಾರದಾ ಮಹೋತ್ಸವ ಜನಸ್ಪಂದನದೊಂದಿಗೆ ಪರಿಸರವನ್ನು ಬಹಳ ಉತ್ತಮ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪಡೆದುಕೊಂಡಿರಬೇಕು. ಹಾಗಾಗಿ ದಯವಿಟ್ಟು ತಮ್ಮ ನಾಯಿ ಬೆಕ್ಕುಗಳನ್ನು ಇಲ್ಲಿಗೆ ತಂದು ತಂದು ಕೊಡಬೇಕಾಗಿ ಈಚೆ ಬನ್ನಿ. ಆಮೇಲೆ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಆಮೇಲೆ ರೋಟರಿ ಸಮುದಾಯ ಏಕದಂತ ಉಪಾಸನೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯಂತೆ ವಿದ್ಯಾದಾನಂಚ ದೇಹಿಮೆ ಅಂತೇಳಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಶರದ್ ಋತುವಿನಲ್ಲಿ ಬರತಕ್ಕಂಥ ನವರಾತ್ರಿಯ ಆರಂಭ, ನಮ್ಮ ಶಾರದಾ ಸಮಿತಿಯ ಶಾರದೋತ್ಸವ 5ನೇ ತಾರೀಕು ಆರಂಭ. ಹಾಗೆ ಇವತ್ತಿನ ಒಂದು ಶುಭ ದಿನದಲ್ಲಿ ದೇವರ ಪೂಜೆ ಆರಂಭಿಸುವವರು ಬಹಳಷ್ಟು ರೀತಿಯಲ್ಲಿ ಹೂವು, ಹಣ್ಣು ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬೆಕ್ಕು ನಾಯಿ ಸಾಕು ಪ್ರಾಣಿಗೆ ಈ ಒಂದು ಹುಚ್ಚು ನಾಯಿ ನಿಯಂತ್ರಣದ ಈ ಒಂದು ಲಸಿಕೆಯನ್ನು ಸ್ವೀಕಾರ ಮಾಡಿ ಅಲ್ಲಿ ಅವರಿಂದ ಪಡೆದುಕೊಂಡು ಹೋಗಬೇಕು, ಕಾರ್ಡ್ ತಗೊಂಡು ಹೋಗಬೇಕು. ಈ ಸರ್ತಿ ವಿಶೇಷವಾಗಿ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಎನಿಮಲ್ ಕೇರ್ ಅಂದ್ರೆ ಎನಿಮಲ್ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅತ್ಯಂತ ಕೇರ್ ತಗೊಳ್ಳುವಂತ ಒಂದು ನೆಲೆಯಲ್ಲಿ ಅನೇಕ ಬಹಳ ಒಳ್ಳೊಳ್ಳೆಯ ಬೆಕ್ಕಿನ ಮರಿ ಹಾಗೆ ನಾಯಿ ಮರಿಗಳನ್ನು ಇಲ್ಲಿ ತಂದಿದ್ದಾರೆ. ಇದು ಓನ್ಲಿ ಎಕ್ಸಿಬಿಷನ್ ಅಲ್ಲ, ಪ್ರದರ್ಶನ ಮಾತ್ರ ಅಲ್ಲ, ಇದನ್ನು ಯಾರಾದರೂ ಕೊಂಡು ಹೋಗುದಿದ್ರೆ ಮಾರಾಟಕ್ಕೂ ಕೂಡ ಸಿದ್ಧವಾಗಿದೆ 1 ಗಂಟೆವರೆಗೆ ಅಂತ ಕೇಳಿಕೊಂಡು ಬಂದವರಿಗೆಲ್ಲ ನಾವು ಶುಭ ಕೋರುತ್ತಾ ಶುಭ ನವರಾತ್ರಿ ಅಂತ ಹೇಳುತ್ತಾ, ಅದರ ಜೊತೆಗೆ ಅವರಿಗೆ ಇದೇ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ 4 ಸಂಘಟನೆಗಳ ಪ್ರಮುಖರಿಗೆ ಮತ್ತು ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಇಲ್ಲಿ ಮಾಡಿ ನಿಮ್ಮ ನಾಯಿ ಬೆಕ್ಕುಗಳಿಗೆ. ಅಲ್ಲದೆ ಇಲ್ಲಿನ ಅನಿಮಲ್ ಕೇರ್ ಟ್ರಸ್ಟ್ ನಮ್ಮ NGO, ನಾವು NGO 20 ವರ್ಷದಿಂದ ನಾವು ದಾರಿ ನಾಯಿ ಬೆಕ್ಕನ್ನು ರಕ್ಷಿಸಿ ಅವಕ್ಕೆ ಆಸ್ಪತ್ರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವುಗಳಿಗೆ ಒಳ್ಳೆ ಮನೆಗಳನ್ನ
ಪೂರ್ವ ಹಾಗೂ ರೋಟರಿ ಸಮುದಾಯದ ಹಾಗೂ ಯುವವಾಹಿನಿ ಹಾಗೂ ಶಾರದಾ ದಿವಸ ಇವರು ಇವರು ಇದನ್ನು ಸುಮಾರು 17 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಬಹಳ ಒಳ್ಳೆಯ ರೀತಿಯಿಂದ ಈ ಪರಿಸರದವರಿಗೆ ಉತ್ತಮವಾದ ಒಂದು ಅವಕಾಶವನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೂ ಈ ವರ್ಷ ವಿಶೇಷವಾಗಿ ದತ್ತು ಸ್ವೀಕಾರ ನಾಯಿಗಳಿಂದ ಮತ್ತು ಬೆಕ್ಕಿನ ಮರಿಗಳನ್ನು ವಿಶೇಷವಾಗಿ ದತ್ತು ಸ್ವೀಕಾರ ಮಾಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳು ಇನ್ನು ಮುಂದೆ ಇದರಿಂದಾಗಿ ಈ ಪರಿಸರದವರಿಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಂದ ಈ ನಾಯಿ ಮರಿಗಳು ಸಂಬಂಧಪಟ್ಟ ಡಾಕ್ಟರ್ ಹತ್ರ ಕೊಂಡೋಗ್ಬೇಕು, ಅದು ಅಷ್ಟು ಸುಲಭ ಸಾಧ್ಯವಿಲ್ಲ. ಪರಿಸರದಲ್ಲಿ ಅದಕ್ಕೆ ಅಂಥ ಅವಕಾಶಗಳು ಇಲ್ಲದಿರುವುದರಿಂದ ಈ ಒಂದು ಉತ್ತಮವಾದ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಏಕೆಂತೇಳಿದ್ರೆ ನಾಯಿಗಳಿಗೆ ಲಸಿಕೆ ಹಾಕಿದರೆ ಹುಚ್ಚು ರೋಗ ಬರುವುದಿಲ್ಲ. ಇದು ಬಂದರೆ ತುಂಬ ಅಪಾಯ. ಹಾಗಾಗಿ ಇದು ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಲ್ಲ. ಇದು ಇಲ್ಲಿ ಮಾರಾಟ, ಇದು ಬೆಕ್ಕಿನ ಮರಿ ಮತ್ತು ನಾಯಿ ಮರಿ ಅದು ಎಲ್ಲೆಲ್ಲೋ ಇದ್ದದ್ದಕ್ಕೆ ಒಂದು ಮನೆ ಕೊಡಿ, ನೀವೊಂದು ಮನೆ ಕೊಡಿ, ಬಾಳು ಕೊಡಿ ಅಂತ ಹೇಳಲಿಕ್ಕಾಗಿ ಅದಕ್ಕೆ ಮೆಡಿಸಿನ್ ಕೊಟ್ಟಂತ ಒಂದು ಚಾರ್ಜ್ ಅನ್ನು ತೆಗೆದುಕೊಳ್ಳೋದರ ಮೂಲಕ ಆ ನಾಯಿ ಮರಿ ಬೆಕ್ಕು ಮರನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಮಾತ್ರ ಈ ವಿಶೇಷವಾದಂತಹ ಇವತ್ತಿನ ಕಾರ್ಯಕ್ರಮ ಲಸಿಕೆ ಇದು ಉಚಿತವಾಗಿಯೇ ಪ್ರತಿ ವರ್ಷ ನಡೀತಾ ಇದೆ. 17ನೇ ವರ್ಷದಲ್ಲಿ ನಡೆಸ್ತಿರುವಂತ ಅದರ ಚಾರ್ಜಸ್ ಏನಿದ್ರು ಕೂಡ ರೋಟರಿ ಕ್ಲಬ್ನವರು ಕೊಡ್ತಾರೆ. ಹಾಗಾಗಿ ಆ ರೋಟರಿ ಕ್ಲಬ್ನ ಸಂಘಟನೆಯ ಮುಖ್ಯಸ್ಥರಿಗೆ, ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದ. ಇಲ್ಲಿ ಭಾಗವಹಿಸುವಂತ ಎನಿಮಲ್ ಕೇರ್ ಟ್ರಸ್ಟ್ನವರಿಗೆ, ಆಮೇಲೆ ರೋಟರಿ ಸಮುದಾಯದಳ, ಯುವವಾಹಿನಿ ಎಲ್ಲರಿಗೂ ಕೂಡ, ಮತ್ತೆ ಈ ಲಸಿಕೆಯ ಸದುಪಯೋಗ ಪಡೆದಂತ ಎಲ್ಲ ನಮ್ಮ ಪರಿಸರದ ಜನ ಸಮುದಾಯಕ್ಕೂ ಕೂಡ ನಮ್ಮ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವರ್ಷವೂ ಲಸಿಕೆ ಹಾಕೋದ್ರಿಂದ ಈ ರೋಗವನ್ನು ಖಂಡಿತವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಹಾಗೂ ನಮ್ಮದೇ ದೇಶದ ಈಗ ಗೋವಾದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ 100ಕ್ಕೆ 100 ನಾಯಿಗಳಿಗೆ ಲಸಿಕೆ ಹಾಕಿದಾಗ ಆ ಭಾಗದಲ್ಲಿ ಖಂಡಿತವಾಗಿ ರೋಗ ಉಲ್ಬಣ ಆಗುವಂಥ ಅಥವಾ ರೋಗದಿಂದ ಮರಣ ಹೊಂದುವವರ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ಈ ಸಂಘ ಸಂಸ್ಥೆಗಳು 17 ವರ್ಷಗಳಿಂದ ಈ ಒಂದು ಆ್ಯಂಟಿ ರೇಬಿಸ್ ಕ್ಯಾಂಪನ್ನು ಮಾಡ್ತಾ ಬಂದಿರುವುದು ಖಂಡಿತವಾಗಿಯೂ ಹಾಗಾಗಿ ಪರಿಸರದ ಜನರಿಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ, ಆಮೇಲೆ ಒಳ್ಳೆಯ ಒಂದು ಮಾಹಿತಿ ಸಿಗುತ್ತದೆ. ಅದಲ್ಲದೆ ಈ ಪರಿಸರದಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಒಳಗಾಗದಂತೆ
ಬಹಳ ಎಚ್ಚರಿಕೆಯಿಂದ ಒಂದು ಅವರು ಈ ಕಾರ್ಯಕ್ರಮ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಇದೊಂದು ಬಹಳ ಉತ್ತಮವಾದ ಕಾರ್ಯಕ್ರಮ. ಆಕ್ಸಿಡೆಂಟ್ ಆದರೆ ಅಥವಾ ರೋಗ ಬಂದರೆ ನಾವು ಕರ್ಕೊಂಡೋಗಿ ಚಿಕಿತ್ಸೆ ಕೊಟ್ಟು ಅದನ್ನು ಸರಿ ಮಾಡಿ ವಾಪಸ್ ದಾರಿಯಲ್ಲಿ ಬಿಡ್ತೇವೆ. ಅಲ್ಲದೆ ನಾವು ಈ ದಾರಿ ನಾಯಿಗಳಿಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಮಾಡ್ತೇವೆ. ಆನಿಮಲ್ ಬರ್ತ್ ಕಂಟ್ರೋಲ್ ಅಂತ ABC ಸಂತಾನ ನಿಯಂತ್ರಣ ಚಿಕಿತ್ಸೆ ಮಾಡ್ತೇವೆ. ಅದೊಂದು 6-7 ತಿಂಗಳು ದಾಟಿದ ಮೇಲೆ, ವಯಸ್ಸಾದ ಮೇಲೆ ಸಂತಾನ ನಿಯಂತ್ರಣ ಚಿಕಿತ್ಸೆ ಮಾಡಿದ್ರೆ ಲೈಫ್ ಲಾಂಗ್ ಅದು ಮರಿ ಹಾಕೋದಿಲ್ಲ. ಸೊ ಆ ಥರ ಮಾಡಿ ಬಿಟ್ರು ನಮಗೆ ದಾರಿಯಲ್ಲಿ ತುಂಬ ದಾರಿಯಲ್ಲಿ ನಾಯಿಗಳು ಜಾಸ್ತಿ ಆಗಿವೆ. ಏನಾದರೂ ಮಾಡಿ ತೊಗೊಂಡು ಹೋಗಿ, ನಮಗೆ ತೊಗೊಂಡು ಹೋಗೋಕ್ಕೆ ಜಾಗ ಇಲ್ಲ. ನಾವು ಆ್ಯನಿಮಲ್ ಸ್ಯಾಂಕ್ಚುರಿ ಅಲ್ಲ, ನಾವು ದುಡ್ಡು ರೈಸ್ ಮಾಡೋದೇನಕ್ಕಂದರೆ ನಾಯಿಗಳಿಗೆ ಚಿಕಿತ್ಸೆ ಮಾಡಿ ಬಿಡಲಿಕ್ಕೆ. ಸೊ ನಾವು ಅರ್ಜಿ ಮಾಡೋದೇನೆಂದರೆ ಪೆಟ್ ಓನರ್ಸ್ ಇದ್ದಾರಲ್ಲ, ಮನೆಯಲ್ಲಿ ಇರೋರು ಇದ್ದಾರಲ್ಲ, ಅವರು ದಾರಿಯಲ್ಲಿ ತಂದು ಬಿಡೋ ಬದಲು ನಿಮ್ಮ ನಾಯಿ ಬೆಕ್ಕುಗಳಿಗೆ ಒಂದು ಆಪರೇಷನ್ ಮಾಡಿಬಿಡಿ. ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಮಂಗಳೂರಲ್ಲಿ, ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಒಂದು ಸರಿ ಮಾಡಿದರೆ ಲೈಫ್ ಲಾಂಗ್ ಅದು ಮರಿ ಹಾಕೋದಿಲ್ಲ. ಅಷ್ಟೇ ಆರೋಗ್ಯವಾಗಿರುತ್ತೆ, ಅಷ್ಟೇ ಹ್ಯಾಪಿ ಆಗಿರುತ್ತೆ, ಅದು ಮಿಸ್ ಆಗೋದಿಲ್ಲ ಮರಿ ಆಗದೇ ಇರೋದು. ಈ ಮಳೆಗಾಲದಲ್ಲಿ ಕಟ್ಕೊಂಡು ಹೋಗ್ತವೆ. ಅದನ್ನೆಲ್ಲ ತಡೆಗಟ್ಟಕ್ಕೆ ನಾವೇನು ಮಾಡಬೇಕಂದ್ರೆ ಮನೆಯಲ್ಲಿ ಒಂದು ಆಪರೇಷನ್ ಮಾಡಿಬಿಟ್ರೆ ಅದು ಒಳ್ಳೇದಾಗತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ಇದು ಫುಲ್ಲು ನಮ್ಮ ಇಂಡಿಯಾ ಪ್ರಾಬ್ಲಮ್ ಇದೆ, ಎಲ್ಲ ಕಡೆ ಈ ಪ್ರಾಬ್ಲಮ್ ಇದೆ. ಮಂಗಳೂರಲ್ಲಿ ಡೆಫಿನೆಟ್ಲಿ ಈ ಪ್ರಾಬ್ಲಮ್ ಇದೆ. ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಮನೆಯಲ್ಲಿ ಒಂದು ಚಿಕಿತ್ಸೆ ಮಾಡಬೇಕಾಗತ್ತೆ. ಸೊ ಥ್ಯಾಂಕ್ ಯು.